ಇವತ್ತು ಶ್ರೀರಾಮದೇವರ ರಾಮನವಮಿ ಉತ್ಸವ ನಮ್ಮ ಶಿರಡಿ ಸಾಯಿಬಾಬಾ ಮಂದಿರ ಚಿಲಿಂಬಿಯಲ್ಲಿ ನಾವು ಕಳೆದ 2 ದಿವಸಗಳಿಂದ ನಿನ್ನೆ ಮತ್ತು ಇವತ್ತು ಅಂದರೆ ಬುಧವಾರ ಗುರುವಾರ 17 ಮತ್ತು 18ನೇ ತಾರೀಕಿಗೆ ಒಳ್ಳೆಯ ವಿಜೃಂಭಣೆಯಿಂದ ರಾಮನವಮಿ ಉತ್ಸವವನ್ನು ಆಚರಣೆ ಮಾಡ್ತಾಯಿದ್ದೇವೆ. ಬೆಳಿಗ್ಗೆಯಿಂದ 6 ಗಂಟೆ ಕಾಕಡಾರತಿಯಿಂದ ಪ್ರಾರಂಭವಾಗಿ ಹೋಮ ಹವನ ಹಾಗೆ ವಿವಿಧ ಕಾರ್ಯಕ್ರಮಗಳೊಂದಿಗೆ ಕಾರ್ಯಕ್ರಮ ಆಗಿ ಮಧ್ಯಾಹ್ನದ ಅಲಂಕಾರ ಪೂಜೆ ಶ್ರೀರಂಗ ಸೇವೆಯೆಲ್ಲ ಆಗಿ ಊಟ ನಡೀತಾ ಇರುವಾಗ ನಮ್ಮ ಸ್ಥಳೀಯ ಶಾಸಕರಾದ ವೇದವ್ಯಾಸ ಕಾಮತ್ರವರು ಅವರ ಸಂಗಡಿಗರಿಗೊಂದಿಗೆ ನಮ್ಮ ದೇವಸ್ಥಾನದ ಬಳಿ ಅಂದರೆ ದ್ವಾರ ಇದೆ, ಎಂಟ್ರೆನ್ಸ್ ದೇವಸ್ಥಾನದ ಬೋರ್ಡ್ ಇದೆ, ಅಲ್ಲಿ ನಿಂತು ತನ್ನ ಬೆಂಬಲಿಗರನ್ನು ಹಿಡ್ಕೊಂಡು ಬಂದು ಪ್ಯಾಂಪ್ಲೆಟ್ಗಳನ್ನು ಬಿ ಜೆ ಪಿ ಪಕ್ಷದ MP ಕ್ಯಾಂಪೇನ್ ಮಾಡುವಂಥ ಚುನಾವಣೆ ಮತಯಾಚನೆ ಮಾಡುವಂಥ ಪ್ಯಾಂಪ್ಲೆಟ್ಗಳನ್ನು ಭಕ್ತಾದಿಗಳಿಗೆ ಕೊಟ್ಟು ಮತಯಾಚಿಸ್ತಾ ಇದ್ದರು. ಈ ಸಂದರ್ಭದಲ್ಲಿ ಅಲ್ಲಿ ಘರ್ಷಣೆಯ ಸಂದರ್ಭ ಒಂದೊಂದೇ ಮಾತು ಎಲ್ಲ ಆಗುವಂಥ ಸಂದರ್ಭದಲ್ಲಿ ನಾನು ಅವರಲ್ಲಿ ಹೋಗಿ ವಿನಂತಿ ಮಾಡಿದೆ. ನಾವು ಇಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಇಷ್ಟು ವರ್ಷಗಳಿಂದ ಈ ಕ್ಷೇತ್ರ ನಡೀತಾ ಇದೆ, ಇಂಥ ರಾಮನ ಉತ್ಸವವನ್ನು ಆಚರಣೆ ಮಾಡ್ತಿದ್ದೆ, 59 ವರ್ಷ ಆಯಿತು. ಇಲ್ಲಿ ನಾವು ಧಾರ್ಮಿಕದಲ್ಲಿ ಇಲ್ಲಿ ಯಾವುದೇ ರಾಜಕೀಯ ನಾವು ತರುವುದಿಲ್ಲ, ಯಾವುದೇ ಇಲ್ಲಿ ಒಂದು ಬ್ಯಾನರ್ ಅಥವಾ ಪೋಸ್ಟರ್ ಯಾರ ಪಕ್ಷದಲ್ಲಿ ಯಾವ ಪಕ್ಷ ಆಗಲಿ ಇಲ್ಲಿ ನಾವು ರಾಜಕೀಯ ಮಾಡಲಿಕ್ಕೆ ನಾವು ಇಲ್ಲಿ ಅವಕಾಶ ಕೊಡಲಿಲ್ಲ. ನಮಗೆ ಪರ್ಮಿಷನ್ ಇರಿಸೋ ಧಾರ್ಮಿಕ ಕಾರ್ಯಕ್ರಮ ಮಾಡಲಿಕ್ಕೆ ಇಲ್ಲಿ ದಯವಿಟ್ಟು ಇದು ರಾಜಕೀಯ ಮಾಡಬಾರ್ದು ಅಂತ ವಿನಂತಿ ಮಾಡುವಾಗ ಅದಕ್ಕೆ ಯಾವುದೇ ಒಂದು ವ್ಯಾಲ್ಯೂ ಕೊಡದೆ, ಅಂದರೆ ಇದು ನಿಮ್ಮ ಈ ಜಾಗ ನಿಮ್ಮ RTC ನಿಮ್ಮ ಹೆಸರಲ್ಲಿ ಉಂಟಾ, ಇದು ಪಬ್ಲಿಕ್ ಪ್ಲೇಸ್, ನಾವು ಇದಕ್ಕೆ ಪರ್ಮಿಷನ್ ತೆಗೆದು ದೇವಸ್ಥಾನದ ಬಳಿ ದೇವಸ್ಥಾನದ ಒಟ್ಟರದ ಹತ್ತಿರ ಹೊರಗಡೆಯಿಂದ ನಾವು ಪ್ಯಾಂಪ್ಲೆಟ್ ಇಲ್ಲಿ ಪಬ್ಲಿಕ್ ಪ್ಲೇಸಲ್ಲಿ ಮಾಡ್ಬೋದು ಅಂತ ನನ್ನ ಹತ್ರ ತುಂಬ ಚರ್ಚೆ ಮಾಡಿದ್ದು. ನಾನು ಹೇಳಿದೆ ಪಬ್ಲಿಕ್ ಪ್ಲೇಸ್ ಆದರೆ ಬೇಕಾದಷ್ಟು ಜಾಗಗಳಿದೆ, ದಯವಿಟ್ಟು ನೀವು ಮನೆಗೆ ತೆರಳಿ ಮತಯಾಚನೆ ಮಾಡಿ, ನಂದೇನು ವಿರೋಧ ಇಲ್ಲ, ಆದರೆ ಇಲ್ಲಿ ದೇವಸ್ಥಾನದ ಹತ್ರ ಬಂದು ಇಲ್ಲಿ ರಾಜಕೀಯ ಮಾಡೋದು ಸರಿಯಲ್ಲ, ದಯವಿಟ್ಟು ಮಾಡಬೇಡಿ ಅಂತ ತುಂಬ ವಿನಂತಿ ಮಾಡಿದರೂ ಕೂಡ ಅವರು ಹಾಗೂ ಅವರ ಬೆಂಬಲಿಗರು ತುಂಬ ಒಂದು ರ್ಯಾಶ್ ಆಗಿ ಮಾತಾಡಿ ನಮ್ಮ ಏನೊಂದು ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಒಂದು ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ನಡೀತಾ ಇತ್ತು. ಎಲ್ಲ ಭಕ್ತಾದಿಗಳು ಬಹಳ ಒಂದು ಕಾರ್ಯಕ್ರಮದಲ್ಲಿ ತುಂಬ ಖುಷಿಯಲ್ಲಿದ್ದರು. ಈ ಸಂದರ್ಭದಲ್ಲಿ ಅವರು ತುಂಬ ಒರಟಾಗಿ ಮಾತಾಡಿದ ಹಾಗೆ ನನಗೆ ಅನಿಸಿತು, ಇದು ಸರಿಯಲ್ಲ. ನಾನು ಅವರಿಗೆ ಹೇಳಿದೆ, ನೀವು ಇದು ಮಾಡೋದು ಸರಿಯಲ್ಲ, ಶ್ರೀರಾಮದೇವರಿಗೆ ನೀವು ಗೌರವ ಕೊಡ್ತೀರಾದರೆ, ನೀವು ಹಿಂದುತ್ವದಲ್ಲಿ ಗೌರವ ಕೊಡ್ತೀರಾದರೆ, ನೀವು ಕ್ಷೇತ್ರದಲ್ಲಿ ಈ ಥರ ಒಳ್ಳೆಯ ಧಾರ್ಮಿಕ ಕಾರ್ಯಕ್ರಮ ನಡೀತಿರುವಾಗ ಇಲ್ಲಿ ಬಂದು ಈ ರಾಜಕೀಯವನ್ನು ತಂದು ನೀವು ಮತಯಾಚನೆ ಮಾಡಿ ಈ ಕಾಂಪ್ಲಿಕೇಶನ್ ಕ್ರಿಯೇಟ್ ಮಾಡೋದು ಸರಿಯಲ್ಲ ಶಾಸಕರೇ. ನಿಮಗೆ ನಾನು ಗೌರವ ಕೊಡ್ತೇನೆ, ನೀವು ಬನ್ನಿ, ನೀವು ಬಂದು ಪ್ರಸಾದ ತಗೊಳ್ಳಿ, ಊಟ ಮಾಡಿ ಹೋಗಿ, ದೇವರಿಗೆ ಕೈ ಮುಗಿರಿ, ರಾಮನವಮಿ ಇವತ್ತು ಬನ್ನಿ ಅಂತ ಕರೆಯುವಾಗ ಅದಕ್ಕೆ ಅವರು ಒಲ್ಲದೆ ನಾವು ಇಲ್ಲಿ ಪ್ಯಾಂಪ್ಲೆಟ್ ಹಂಚ್ತೇವೆ, ನೀವೇನು ಮಾಡ್ತೀರಿ ಮಾಡಿ, ನಮಗೆ ಪರ್ಮಿಷನ್ ಇದೆ ಅಂತ ಹೇಳಿ ಜಬರ್ದಸ್ತಿಯಾಗಿ ಒಂದು ವಾರ ಬೇರೆ ಅವ್ಯಾಜ ಶಬ್ದಗಳನ್ನೆಲ್ಲ ಉಪಯೋಗ ಮಾಡಿ ಮಾತಾಡಿ ತುಂಬ ರ್ಯಾಶಾಗಿ ಮಾತಾಡಿದ್ದಾರೆ. ತುಂಬ ಅವರ ಒಟ್ಟಿಗೆ ಬಂದಷ್ಟು ತುಂಬ ರ್ಯಾಶಾಗಿ ಮಾತಾಡಿದ್ದಾರೆ. ನಮಗೂ ತುಂಬ ಬೇಸರ ಆಗಿದೆ, ಈ ಥರ ಮಾಡೋದವ್ರು ಸರಿಯಲ್ಲ. ಯಾಕಂದರೆ ನಾನು ಕೂಡ ಒಂದು ಧಾರ್ಮಿಕ ಕ್ಷೇತ್ರದ ಆಡಳಿತ ಮುಕ್ತೇಸರನ್ನಾಗಿದ್ದುಕೊಂಡು ಒಂದು ಪಾರ್ಟಿಯಲ್ಲಿ ಕೂಡ ಒಂದು ಒಳ್ಳೆಯ ಹುದ್ದೆಯನ್ನು ಹೊಂದಿಕೊಂಡಿದ್ದೇನೆ. ಆದರೆ ನಾನು ಇಲ್ಲಿ ಪಾರ್ಟಿಯಲ್ಲಿ ಇದ್ದರೂ ಕೂಡ ಯಾವುದೇ ರೀತಿಯ ಒಂದು ರಾಜಕೀಯವನ್ನು ನಾನು ಈ ಕ್ಷೇತ್ರಕ್ಕೆ ತರಲಿಲ್ಲ. ಇಲ್ಲಿವರೆಗೆ ಯಾರನ್ನು ಕೂಡ ಇಲ್ಲಿ ರಾಜಕೀಯ ಮಾಡಲಿಕ್ಕೆ ನಾನು ಅವಕಾಶ ಕೊಡಲಿಲ್ಲ. ನಮ್ಮ ಪಕ್ಷದವರಾಗಲಿ ಬೇರೆ ಯಾವುದೇ ಪಕ್ಷದವರಾಗಲಿ ಎಲ್ಲ ಪಕ್ಷದವರಿಗೆ ನಾನು ಹೇಳ್ತೇನೆ, ಇಲ್ಲಿ ರಾಜಕೀಯ ತರಬೇಡಿ, ಇದು ಧಾರ್ಮಿಕ, ಇಲ್ಲಿ ಎಲ್ಲ ಪಕ್ಷದವರು ಸಹ ಬರ್ತಾರೆ ಅಂತೇಳಿ ನಾನು ತುಂಬ ಸಲ ಹೇಳಿದ್ದೇನೆ. ಆದರೂ ಕೂಡ ಅದಕ್ಕೆ ಯಾವುದೇ ಒಂದು ಸೊಪ್ಪು ಹಾಕದೆ ಅವರು ನಾವು ಇಲ್ಲಿ ಮಾಡಿಯೇ ಮಾಡ್ತೇವೆ, ನಮ್ಮ ಪ್ಯಾಂಪ್ಲೆಟ್ ಖಾಲಿ ಆಗುವವರೆಗೆ ನಾವು ಮಾಡಿಯೇ ಮಾಡ್ತೀವಿ, ಏನು ಮಾಡ್ತೀರಿ ಮಾಡಿ ಅಂತೇಳಿ ಹುಡುಗರಿ ನೀವು ಕೊಡಲಿ ಅನ್ನಿಕಲಿ ಎಂಜಾಯ್ ಬೇಕು ತೂಕ ಅಂಚೆ ಎಲ್ಲ ಮಾತಾಡಿದ್ದಾರೆ. ಆ ಥರ ಮಾತಾಡೋದು ಸರಿಯಲ್ಲ ಅಂತ ಅನಿಸಿದ್ದು ನನಗೆ. ಇದು ನಮ್ಮ ಸ್ಥಳೀಯ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ವೇದವ್ಯಾಸ ಕಾಮದವರು ಇದು ಶೋಭೆ ಕಾಣೋದಿಲ್ಲ ಅಂತ ನನಗೆ ಅನಿಸ್ತದೆ, ಇದು ಒಳ್ಳೆಯದಲ್ಲ. ಅಥವಾ ನಮ್ಮ ಯಾರು ಈಗ ಇಲ್ಲಿ ಚುನಾವಣೆಗೆ ನಿಂತಿದ್ದಾರೆ ಅವರಿಗೂ ಕೂಡ ಒಳ್ಳೆಯದಲ್ಲ ಅಂತ ಹೇಳೋದು, ಅವರಾದರೂ ಇವರಿಗೆ ಬುದ್ಧಿ ಹೇಳಿದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಪಕ್ಷಕ್ಕೂ ಕೂಡ ಇದು ಕೆಟ್ಟ ಹೆಸರನ್ನು ತರ್ತದೆ ಅಂತ ಅವರಿಗೆ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಚುನಾವಣೆ ಸ್ಪರ್ಧೆಗಳು ಇದ್ದದೆ, ಎಲ್ಲ ಪಕ್ಷಗಳು ಒಂದಕ್ಕೊಂದು ಪ್ರಚಾರದಲ್ಲಿ ಕೈಗೊಳ್ಳುವುದು ಸರಿಯೇ. ಅವರವರ ಮಾಡಿದ ಕೆಲಸಗಳನ್ನು ಮುಂದಿಟ್ಟುಕೊಂಡು ಅವರು ಮಾಡಿದ ಜನರಿಗೆ ಮಾಡಿದ ಸಹಾಯ ಸಹಕಾರವನ್ನು ಎಲ್ಲ ಮುಂದಿಟ್ಟುಕೊಂಡು ಅವರು ಮತಯಾಚನೆ ಮಾಡಬೇಕು ಹೊರತಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಮತ ಕೇಳುವುದು ನನಗೆ ಸರಿ ಕಾಣುವುದಿಲ್ಲ ಅಂತ ನನ್ನ ಅನಿಸಿಕೆ. ದಯವಿಟ್ಟು ಇದು ಇಲ್ಲಿ ಯಾವುದೇ ರಾಜಕೀಯ ಇಲ್ಲ. ನಾನು ಎಲ್ಲ ಭಕ್ತಾಭಿಮಾನಿಗಳಲ್ಲಿ ಕೂಡ ವಿನಂತಿಸ್ತೇನೆ, ಇಲ್ಲಿ ಯಾವುದೇ ರಾಜಕೀಯ ಇಲ್ಲ, ಯಾವ ಪಕ್ಷದವರು ಕೂಡ ಬರ್ಬೋದು, ಯಾವ ಜಾತಿ ಧರ್ಮದವರು ಕೂಡ ಬರ್ಬೋದು. ನಮ್ಮ ಸಾಯಿಬಾಬರಿಗೆ ಎಲ್ಲ ಜಾತಿ ಧರ್ಮದವರು ಕೂಡ ಒಂದೇ, ಸಬ್ಕಾ ಮಾಲಿಕ್ ಏಕ್ ಅಂತ ಹೇಳ್ತಾರೆ ಅವರು. ಎಲ್ಲ ಹಿಂದೂಗಳಾಗಲಿ ಮುಸ್ಲಿಮರಾಗಲಿ ಕ್ರಿಶ್ಚಿಯನ್ರಾಗಲಿ ಜೈನರಾಗಲಿ ಎಲ್ಲರನ್ನೂ ಪ್ರೀತಿಸುವವರು. ಅವ್ರು ಹೇಳಿದ್ದಾರೆ ಅವರ ರಕ್ತದಲ್ಲಿ ಎಲ್ಲರ ರಕ್ತದಲ್ಲಿ ಇರೋದು ಒಂದೇ ಬಣ್ಣ, ನಾವು ಒಂದೇ ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು, ಹಸಿದವನಿಗೆ ಊಟ ಕೊಡುವಂಥ ತತ್ವದಲ್ಲಿ ನಾವು ಬದುಕಬೇಕು, ಒಬ್ಬರಿಗೊಬ್ಬರು ಸ್ಪಂದಿಸಿ ಸಹಕಾರ ಸಹಾಯದಲ್ಲಿ ಬದುಕಬೇಕು, ನೆಮ್ಮದಿಯ ಜೀವನ ಸಿಗಲಿಕ್ಕೆ ಸಾಧ್ಯ ಅಂತ ಹೇಳುವುದನ್ನು ಅವ್ರ ತತ್ವದಲ್ಲಿ ಕೂಡ ಅವರು ಹೇಳ್ತಾರೆ. ಏನೋ ಶಾಸಕರು ಅದಕ್ಕೆ ಯಾವುದೇ ಒಂದು ಗೌರವ ಕೊಡೋದಕ್ಕೆ ಅಲ್ಲಿ ದೊಡ್ಡ ಫ್ಲೆಕ್ಸಿ ಇತ್ತು ಬಾಬಾರದ್ದು. ನಾನು ಹೇಳಿದೆ ನೋಡಿ ಇಲ್ಲಿ ಇದ್ದಾರೆ ಸಾಯಿಬಾಬರು, ನಿಮ್ಮ ಸಾಯಿಬಾಬಾ ನಿಮ್ಮ ಒಟರನೇ ಅಲ್ಲ, ನಿಮ್ಮ ದೇವಸ್ಥಾನನೇ ಅಲ್ಲ ಅಂತ ಹೇಳುವ ಮಾತುಗಳನ್ನು ಹೇಳಬೇಡಿ, ನೀವು ದೇವರತಿ ನೋಡ್ಕೊಂಡು ಮಾತಾಡಿ, ಇದು ಮಾತಾಡಿ ಸರಿಯಲ್ಲ ಅಂತ ಹೇಳೋದನ್ನು ಶಾಸಕರಿಗೆ ಹೇಳಿದ್ದೇನೆ.
ಮತ್ತು ಹೋಗಿ ಒಂದು ವಿನಂತಿ ಮಾಡಿದರೆ ಅವರು ಅಲ್ಲಿಂದ ತೆರಳಿಲ್ಲ, ತುಂಬ ಹೊತ್ತು ನನಗೆ ನಿಂತಿದ್ರು. ಮತ್ತು ಪೊಲೀಸ್ನವರು ಬಂದು ಅವರನ್ನು ವಿನಂತಿ ಮಾಡಿಕೊಂಡು ತುಂಬ ಹೊತ್ತು ಅವ್ರ ಚರ್ಚೆ ಮಾಡಿ ಮತ್ತೆ ಹೋಗುವಂಥ ಪರಿಸ್ಥಿತಿ ಬಂತು. ಇದು ಅವ್ರಿಗೆ ಶೋಭೆ ಕಾಣುವುದಿಲ್ಲ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ದೂರು ನೀಡುವುದು ದೊಡ್ಡ ವಿಷಯ ಅಲ್ಲ, ಅಂಥದ್ದೇನು ಹೊಡೆದು ಬಡ್ಕೊಳ್ಳುವಂಥ ಕೆಲಸ ಏನೂ ಆಗಲಿಲ್ಲ. ಧಾರ್ಮಿಕ ಕೆಲಸ ಕಾರ್ಯಕ್ರಮ ಇರುವುದರಿಂದ ನಮಗೀಗ ಮೆರವಣಿಗೆ ಕೂಡ ಇದೆ, ನಮಗೆ ದೂರು ಕೊಡಲಿಕ್ಕೆ ಇಚ್ಛೆ ಇಲ್ಲ ನಾನು ಹೇಳುವ ಪ್ರಕಾರ. ಮತ್ತು ಮುಂದಿನ ವಿಷಯವನ್ನು ನಾನು ಆಲೋಚನೆ ಮಾಡಿ ನಿರ್ಧಾರ ತಗೊಳ್ತೇನೆ. ಏನೋ ಸಮಸ್ಯೆ ಇದ್ದರೆ ಆ ಬಗ್ಗೆ ನಾನು ಕ್ರಮ ತಗೊಳ್ತೇನೆ. ಬೇಸರ ಆಗಿದೆ, ತುಂಬ ನೋವಾಗಿದೆ, ನಮಗೆ ಭಕ್ತಾದಿಗಳಿಗೂ ನೋವಾಗಿದೆ. ಇಂಥ ಒಂದು ಕೆಟ್ಟ ಘಟನೆ ನಡಿಬಾರ್ದಿತ್ತು. ಇದು ವೇದವ್ಯಾಸ ಕಾಮತರು ಇದಕ್ಕೆ ಕುಮ್ಮಕ್ಕು ಸರಿಯಲ್ಲ. ಇದಕ್ಕಿಂತ ಮುಂಚೆ ಒಂದು 2 ಸಾರಿ ಚುನಾವಣೆ ಆಗುವ ಬಂದಿದ್ದಾರೆ, ಆವಾಗ ವಿನಂತಿ ಮಾಡಿದಾಗ ಅವರು ಹೋಗಿದ್ದಾರೆ. ನಾನು ಹೇಳಿದ್ದೇನೆ, ಇಲ್ಲಿ ನಾವು ರಾಜಕೀಯ ತರುವುದಿಲ್ಲ, ನಾವು ಯಾವುದೇ ರಾಜಕೀಯ ಇಲ್ಲಿ ಮಾಡೋದಿಲ್ಲ, ನೀವು ಕೂಡ ಮಾಡಬೇಡಿ, ಇಲ್ಲಿ ಬೇಡ ಅಂತ. ಆದರೂ ಕೂಡ ಈ ಥರ ಒಂದು ಜಬರ್ದಸ್ತಿ ಮಾಡಿ ರಾಜಕೀಯ ಮಾಡುವಂಥ ಕೆಲಸವನ್ನು ನಮ್ಮ ಶಾಸಕರಾದ ವೇದವ್ಯಾಸ ಕಾಮತ್ ಮಾಡಿದ್ದಾರೆ. ನಾನು ಅವರಲ್ಲಿ ವಿನಂತಿ ಮಾಡೋದು, ರಾಜಕೀಯ ಮಾಡಲಿ, ಅವರೊಂದು ಪಕ್ಷದಲ್ಲಿ ಇರಲಿ, ನಾವೊಂದು ಪಕ್ಷದಲ್ಲಿ, ಇನ್ಯಾರು ಇನ್ನೊಂದು ಪಕ್ಷದಲ್ಲಿ, ಅವರವರಿಗೆ ಇಷ್ಟ ಇದ್ದ ಪಕ್ಷದಲ್ಲಿ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ ಅಥವಾ ಅದಕ್ಕೆ ಪ್ರೋತ್ಸಾಹ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಏನೋ ಮಾಡ್ತಾರೆ. ಆದರೆ ನಾವು ಒಂದು ಮನುಷ್ಯರಿಗೆ ಗುರುತ ಇಲ್ಲದಾಗೆ, ಪರಿಚಯ ಇಲ್ಲದಾಗೆ, ನಾವು ಮಂಗಳೂರಿನವರು, ಒಂದೇ ದಕ್ಷಿಣ ಕನ್ನಡ ಜಿಲ್ಲೆಯವರು, ಒಂದೇ ಧರ್ಮದವರು ಕೂಡ. ಈಗ ನಾನು ಹೇಳೋದು, ಎಲ್ಲ ಧರ್ಮದವರು ಇದ್ದಾರೆ, ಎಲ್ಲ ಧರ್ಮದವರು ಇದ್ದರು, ನಾವು ಒಂದೇ ಧರ್ಮದ ಧರ್ಮದ ವಿಷಯ ಮಾತಾಡ್ತಾರೆ ಅಲ್ಲ, ಶ್ರೀರಾಮನ ಬಗ್ಗೆ ಮಾತಾಡ್ತಾರೆ, ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ. ಹಿಂದೂ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಆಗೋಗಲಿ ಇವರು ಬಂದು ಇಲ್ಲಿ ಈ ಥರದ ಕಾರ್ಯಕ್ರಮ ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸರಿಯಲ್ಲ ಅಂತ ಹೇಳೋದು. ಇಲ್ಲಿ ಎಲ್ಲ ಧರ್ಮದವರು ಬರ್ತಾರೆ, ನಾವು ಯಾರು ಕೂಡ ನಮಗೆ ತೊಂದರೆ ಮಾಡಲ್ಲ, ಇತರ ಧರ್ಮದವರು ಕೂಡ ನಮಗೆ ತೊಂದರೆ ಮಾಡಲಿಲ್ಲ. ಇಲ್ಲಿ ಕ್ರಿಶ್ಚಿಯನ್ನವರು ಬದಿಯಲ್ಲೇ ಇದ್ದಾರೆ, ಅವರು ನಮಗೆ ಅವರ ಜಾಗವನ್ನು ಕೊಟ್ಟು ಊಟ ಮಾಡಲಿಕ್ಕೆಲ್ಲ ಸಹಾಯ ಮಾಡ್ತಾರೆ. ಮುಸ್ಲಿಂ ಧರ್ಮದವರು ಕೂಡ ಇಲ್ಲಿ ಬರ್ತಾರೆ, ಅನ್ನದಾನ ನಡೀತದೆ, ಅವರು ಊಟ ಮಾಡ್ಕೊಂಡು ಪ್ರಸಾದ ತಗೊಂಡು ಹೋಗ್ತಾರೆ, ಅವರ ಕಷ್ಟ ಸಮಸ್ಯೆಗಳನ್ನೆಲ್ಲ ಹಿಡ್ಕೊಂಡು ಬರ್ತಾರೆ. ಅವರಿಗೆ ನಮ್ಮದು ಆಗುವಂಥ ಸಹಾಯಗಳನ್ನು ನಾವು ಮಾಡ್ತೇವೆ. ನಮ್ಮದು 59 ವರ್ಷ ನಮ್ಮ ಅಜ್ಜಿ ಸ್ಥಾಪನೆ ಮಾಡಿದ್ದಾರೆ, ನಿರಂತರ ಈ ಕಾರ್ಯಕ್ರಮ ನಡೀತಾ ಇದೆ. ನಾವು ಕೊರೋನಾ ಟೈಮ್ದಲ್ಲಿ ಕೂಡ ಸಾಕಷ್ಟು ಭಕ್ತಾದಿಗಳಿಗೆ, ಬಡ ಜನರಿಗೆ, ಹಸಿದವರಿಗೆ ಊಟ ಕೊಡುವಂಥ ಕೆಲಸಗಳು ನಮ್ಮ ಶಿರಡಿ ಸಾಯಿಬಾಬಾ ಮಂದಿರದ ಪರವಾಗಿ ನಾವು ಮಾಡಿದ್ದೇವೆ ಕ್ಷೇತ್ರದಿಂದ. ನಮ್ಮಿಂದ ಆ ಸಂದರ್ಭದಲ್ಲಿ ನಾವು ರಾಮನವಮಿಗೆ ಅಂತೇಳಿ ತಂದಿಟ್ಟ ಅಕ್ಕಿಯನ್ನು ಸಂಪೂರ್ಣವಾಗಿ ಯಾರು ಹಸಿದಿದ್ದರೂ ಅವರಿಗೆಲ್ಲರಿಗೂ ಕೊಡುವಂಥ ಕೆಲಸವನ್ನು ಮಾಡಿ ನಾವೇ ಬೇಯಿಸಿ ಇಲ್ಲೇ ಪ್ಯಾಕ್ ಮಾಡಿ ಎಲ್ಲ ನಮ್ಮ ಕಾರ್ಯಕರ್ತರನ್ನೆಲ್ಲ ಒಟ್ಟಿಗೆ ಸೇರಿಸಿ ಸಾಯಿ ಶಕ್ತಿ ಬಳಗ ಎಂಬ ಒಂದು ಟೀಮನ್ನು ಕಟ್ಟಿಕೊಂಡು ಎಲ್ಲರಿಗೆ ಅದನ್ನು ಹಂಚುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಶಾಸಕರು ಇದನ್ನೆಲ್ಲ ನೋಡಬೇಕು, ಎಲ್ಲಿ ಮಾಡ್ತಾಯಿದ್ದೇನೆ, ಏನು ಮಾಡ್ತಾಯಿದ್ದೇನೆ ಅಂತ ಅವರ ಗಮನದಲ್ಲಿ ಇರಲಿ. ಯಾರ ಹತ್ರ ಮಾತಾಡ್ತಾ ಇದ್ದೇನೆ, ಏನು ಮಾತಾಡ್ತಾ ಇದ್ದೇನೆ, ಯಾಕೆ ಇದು ಮಾಡಬೇಕಾ ಬೇಡವಾ? ಶಾಸಕರಿಗೆ ಬುದ್ಧಿ ಇಲ್ಲದಾಗಿ ನನಗೆ ಅವ್ರಿಗೆ ಪರಿಚಯ ಇದೆ, ಅವ್ರು ಕೆಂಟ ಕಾಲೇಜಲ್ಲಿ ಕಲ್ತದ್ದು, ನಾನು ಕೂಡ ಕಾಲೇಜಲ್ಲಿ ಕಲ್ತಿದ್ದೇನೆ, ಆವಾಗಿಂದ ಪರಿಚಯ ಇದೆ. ಹಾಗೆ ಅವ್ರು ಈ ಥರ ಮಾಡೋದು ಸರಿಯಲ್ಲ. ನನಗೆ ಬಹಳ ಬೇಸರ ಆಗಿದೆ. ಇಂಥ ಒಂದು ಇಷ್ಟು ಒಳ್ಳೆ ಕಾರ್ಯಕ್ರಮ, ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದು ಇಲ್ಲಿ ಪೂಜೆಗೆ ಬಂದಿದ್ದೇನೆ, ಇಷ್ಟು ನನ್ನ ಊಟ ಕೂಡ ಆಗಲಿಲ್ಲ. ಆದರೆ ಅವರು ಈ ಸಂದರ್ಭದಲ್ಲಿ ಒಂದು ಇಷ್ಟೆಲ್ಲ ಒಂದು ನಮ್ಮ ನೆಮ್ಮದಿಯನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಸರಿಯಲ್ಲ ಅಂತ ಹೇಳೋದು ಶಾಸಕರು. ನಿನ್ನೆ ಮಂಗಳೂರಿನಲ್ಲಿ ನಡೆದಂಥ ಒಂದು ಘಟನೆಯ ಬಗ್ಗೆ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ನಗರ ದಕ್ಷಿಣದ ಯುವ ಮೋರ್ಚಾದ ಅಧ್ಯಕ್ಷರಾಗಿರುವಂಥ ಅಶ್ವಿತ್ ಕೊಟ್ಟಾರಿ ಮತ್ತು ಅವರ ನೇತೃತ್ವದಲ್ಲಿ ಯುವ ಮೋರ್ಚಾದ ಕಾರ್ಯಕರ್ತರು ಮೊನ್ನೆ ಮಾನ್ಯ ಪ್ರಧಾನಮಂತ್ರಿಗಳು ಸಂಚರಿಸಿದಂಥ ರಸ್ತೆಯಾದಂಥ ಬ್ರಹ್ಮಶ್ರೀ ನಾರಾಯಣ ಗುರು ವೃತ್ತದಿಂದ ಉರ್ವ ಸ್ಟೋರಿಗೆ ಸಂಚರಿಸಿದಂಥ ಮುಖ್ಯ ರಸ್ತೆಯಲ್ಲಿ ಆ ಚಿಲಿಂಬಿಯ ಭಾಗದಲ್ಲಿ ಅಲ್ಲಿ ಮುಖ್ಯ ರಸ್ತೆಯಲ್ಲಿ ಮತಯಾಚನೆಯನ್ನು ಮಾಡ್ತಾಯಿದ್ರು. ಆ ಮತಯಾಚನೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ ಕೆಲವಾರು ಕಾರ್ಯಕರ್ತರು ಬಂದು ನೀವು ಇಲ್ಲಿ ಮತಯಾಚನೆಯನ್ನು ಮಾಡಬಾರ್ದು ಅಂಥೇಳಿ ಯುವ ಮೋರ್ಚಾದ ಕಾರ್ಯಕರ್ತರೊಂದಿಗೆ ಅವರು ಒಂದು ಗಲಾಟೆಯನ್ನು ಒಂದು ರೀತಿಯಲ್ಲಿ ಅದನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಿದರು. ಹಾಗಾಗಿ ಆ ಸಂದರ್ಭದಲ್ಲಿ ಸರಿಯಾದ ಸಂದರ್ಭದಲ್ಲಿ ನಾನಲ್ಲಿ ಮುಟ್ಟಿದೆ. ಯಾಕಂದರೆ ಅರ್ಧ ಗಂಟೆ ನಂತರ ಮತಯಾಚನೆ ಮಾಡುವಂಥ ಸಂದರ್ಭದಲ್ಲಿ ನನ್ನನ್ನು ಕರಿತಾ ಇದ್ದರು ಯುವ ಮೋರ್ಚಾದ ಕಾರ್ಯಕರ್ತರು. ನಾನಲ್ಲಿ ಮುಟ್ಟಿದೆ. ನನ್ನಲ್ಲಿ ಮುಟ್ಟುವಾಗ ಇದು ಪ್ರಾರಂಭ ಆಗಿದೆ. ಪ್ರಾರಂಭ ಆದ ಸಂದರ್ಭದಲ್ಲಿ ನಾನು ಅವರಿಗೆ ಹೇಳಿದ್ದೇನೆ, ಇದು ಸಾರ್ವಜನಿಕ ರಸ್ತೆ. ನಾವು ಮಂಗಳೂರಿನಲ್ಲಿರುವಂಥ ಎಲ್ಲ ಕ್ಷೇತ್ರ, ಆ ಕ್ಷೇತ್ರದ ಹೊರಗಡೆ ಇರುವಂಥ ಮುಖ್ಯ ರಸ್ತೆಗಳಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ನಾವು ಮತಯಾಚನೆಯನ್ನು ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ನ ಅಭ್ಯರ್ಥಿಯವರು ಕೂಡ ಮಾಡಿದ್ದಾರೆ. ಹಾಗಿರುವಾಗ ಇವತ್ತು ಈ ಮುಖ್ಯ ರಸ್ತೆಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಯಾಕೆ ಮತಯಾಚನೆಯನ್ನು ಮಾಡಬಾರ್ದು? ಅಲ್ಲ, ಇಲ್ಲಿ ಹತ್ತಿರವೇ ನಮ್ಮ ದೇವಸ್ಥಾನ ಇದೆ ಅಂತ ಹೇಳುವಂಥದ್ದನ್ನು ಅವರು ಮಾಡಿದರು. ದೇವಸ್ಥಾನದ ಬೇರೆ ಬೇರೆ ಲೈಟಿಂಗನ್ನು ಇಲ್ಲಿ ಹಾಕಿದ್ದೇವೆ. ಲೈಟಿಂಗನ್ನು ಅವರು ಹಾಕಿದ್ದು ಸಾರ್ವಜನಿಕ ಜಾಗದಲ್ಲಿ. ಅಲ್ಲೇನೋ ಕಟೌಟನ್ನು, ದೇವರ ಕಟೌಟನ್ನು ಯಾರೋ ಹಾಕಿದ್ದು ಅದು ಸಾರ್ವಜನಿಕ ಜಾಗದಲ್ಲಿ. ಹಾಗಾಗಿ ಸಾರ್ವಜನಿಕ ಜಾಗದಲ್ಲಿ ಯಾರೋ ಒಬ್ಬರು ಕಟೌಟ್ ಹಾಕ್ತಾರೆ ಅಂತ ಹೇಳಿದ್ರೆ, ನಾಳೆ ಒಂದು ದೇವಸ್ಥಾನದ ಕಟೌಟು ಅಥವಾ ಏನಾದರೂ ಅಂಪನಕಟ್ಟೆಯಲ್ಲಿ ಹಾಕ್ತಾರೆ ಅಂತ ಹೇಳಿದ್ರೆ ನಾವು ಅಂಪನಕಟ್ಟೆಯ ಪ್ರಮುಖ ಸಾರ್ವಜನಿಕ ಜಾಗದಲ್ಲಿ ಮತಯಾಚನೆ ಮಾಡಲಿಕ್ಕಿಲ್ವೋ? ಕಟೌಟ್ ಹಾಕಿದ ಜಾಗ ಅವ್ರದ್ದಾಗಲ್ಲ, ಅದು ಸರ್ಕಾರಿ ಜಾಗ ಅದು. ಹಾಗಾಗಿ
ಯಾವುದೇ ದೇವಸ್ಥಾನದ ಒಳಗಡೆ ಹೋಗಿ ಮತ ಕೇಳಬೇಕಾದಂಥ ಪರಿಸ್ಥಿತಿ ನಮ್ಗೆ ಬಂದಿಲ್ಲ. ನಮಗೆ ಅನುಭವ ಇದೆ, ಕಳೆದ ಹಲವಾರು ವರ್ಷಗಳಿಂದ ಚುನಾವಣೆ ಮಾಡಿಕೊಂಡು ಅನುಭವ ಇದೆ. ನಾವು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಎಲ್ಲಿಯೂ ಕೂಡ ಹೋಗಿ ಮತಯಾಚನೆ ಮಾಡಿಲ್ಲ. ನಾನಿವತ್ತು ಒಂದು ಕಾಂಗ್ರೆಸ್ನವರಿಗೆ ಒಂದು ಸವಾಲು ಹಾಕ್ತೇನೆ. ಅವರ ದೇವಸ್ಥಾನದ, ಅವರು ಹೇಳಿದಂಥ ದೇವಸ್ಥಾನ, ಆ ದೇವಸ್ಥಾನದ ಒಳಗಡೆ, ಮಂದಿರದೊಳಗಡೆ 10-50 ಕಡೆಗಳಲ್ಲಿ CCTV ಕ್ಯಾಮರಾ ಇದೆ. ನಾನಿರ್ಬೋದು, ನಮ್ಮ ಕಾರ್ಯಕರ್ತರು ಆ CCTVಗಳು ಎಲ್ಲಾದರೂ ಒಂದು ಕಂಡ್ರೆ ನಮ್ಮ ಮೇಲೆ ಯಾವುದೇ ರೀತಿಯ ನೀವು ಕಾನೂನು ಕ್ರಮಗಳನ್ನು ಚುನಾವಣಾ ಆಯೋಗದಿಂದ ಹಿಡಿದು ಯಾರು ಕೂಡ ಪಡ್ಕೊಳ್ಳಿಕ್ಕೆ ತಯಾರು ನಾನು. ಆದರೆ ಇದನ್ನು ರಸ್ತೆಯಲ್ಲಿ ಅವರು ದೇವಸ್ಥಾನದ ಕಾರ್ಯಕ್ರಮ ಒಳಗಡೆ ಆಗ್ತಾ ಇರುವವರಿಗೆ ರಸ್ತೆಯ ಮಾರ್ಗದಲ್ಲಿ ಬಂದು ಅವರು ತಡೆಯುವಂಥ ಅವಶ್ಯಕತೆ ಏನಿತ್ತು? ಅಲ್ಲಿಂದ ಒಂದು 500-600 ಫೀಟ್ ಆದರೂ ರಸ್ತೆಯಲ್ಲಿ ದೇವಸ್ಥಾನದಕ್ಕಿಂತ ನಾವು ದೂರ ಇದ್ದೇವೆ. ಹಾಗಾಗಿ ಒಟ್ಟು ಹತಾಶರಾಗಿದ್ದಾರೆ ಅವರು. ಮೊನ್ನೆ ನರೇಂದ್ರ ಮೋದಿಜಿ ಬಂದ ನಂತರ, ಆ ಜನವನ್ನು ಕಂಡ ನಂತರ ಕಾಂಗ್ರೆಸ್ ಸೋಲೊಪ್ಪಿಕೊಂಡಿದೆ. ಎಲ್ಲ ಕಡೆಗಳಲ್ಲಿ ಅಲ್ಲಿ ಸಾರ್ವಜನಿಕರು ರೋಡ್ ಕೇಂದ್ರ ನಿಕ್ಲೆದಾಗಿ ಅಂತೇಳಿ ಕಾಂಗ್ರೆಸ್ನವರಿಗೆ ಹೇಳಿದಂಥ 10 ವಿಡಿಯೋಗಳನ್ನು ನಾನು ತೋರಿಸಬಲ್ಲೆ. ಹಾಗಾಗಿ ಇವತ್ತು ಕಾಂಗ್ರೆಸ್ ಹತಾಶರಾಗಿದ್ದಾರೆ. ನರೇಂದ್ರ ಮೋದಿಜಿಯವರ ಅಬ್ಕೆ ಬಾರ್ 400 ಪಾರ್ ಅಂತ ಹೇಳುವಂಥದ್ದು ಗ್ಯಾರಂಟಿ ಆಗಿದೆ. ಅದರ ಒಟ್ಟಿಗೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು ಗೆಲ್ಲೋದು ಗ್ಯಾರಂಟಿ ಆಗಿದೆ. ಹಾಗಾಗಿ ಹತಾಶರಾಗಿ ಈ ರೀತಿ ಅಲ್ಲಸಲ್ಲದ ಆರೋಪಗಳನ್ನು ಹಾಕಿ ಜನರ ಮನಸ್ಸು ಪರಿವರ್ತನೆ ಮಾಡುವಂಥ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಮಾತನ್ನು ಹೇಳ್ತೇನೆ, ಕಾಂಗ್ರೆಸ್ನವ್ರದ್ದು ಯಾವುದಾದ್ರು ದಾಖಲೆಗಳಿದ್ದರೆ, ನಾನು ದೇವಸ್ಥಾನದ ಒಳಗಡೆ ಬಂದದ್ದು ದಾಖಲೆಗಳಿದ್ದರೆ ಅವರು ಬಹಿರಂಗಪಡಿಸಲಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಿನ್ನೆ ಘಟನೆ ಬಗ್ಗೆ ಅಧಿಕಾರಿಗಳು ನೋಟಿಸ್ ಮಾಡಿದ್ದಾರೆ. ನನಗೆ ಭಾಳ ಆಶ್ಚರ್ಯ ಆಯಿತು. ಚುನಾವಣಾ ಆಯೋಗದವರು ನೋಟಿಸ್ ಮಾಡಿದ ನೋಟಿಸಲ್ಲಿ ನೀವು ಸಾರ್ವಜನಿಕ ಸ್ಥಳದಲ್ಲಿ ಮತಯಾಚನೆ ಮಾಡ್ತಾ ಇದ್ದೀರಿ, ಅಲ್ಲಿ ಗೊಂದಲಗಳಿಗೆ ಕಾರಣ ಆಗಿದೆ, ಇದಕ್ಕೆ ಉತ್ತರ ಕೊಡಿ ಅಂತೇಳಿ ಚುನಾವಣಾ ಆಯೋಗನೇ ಹೇಳಿದೆ. ಆ ಪತ್ರ ಬೇಕಾದರೆ ಈಗ ಕಾರಲ್ಲಿದೆ ನನಗೆ, ಮತ್ತು ಬೆಳಿಗ್ಗೆ ಮನೆಯಲ್ಲಿ ಬಂದಿದ್ದರು. ಅದರಲ್ಲೇ ಅವರು ಒಪ್ಪಿಕೊಂಡಿದ್ದಾರೆ. ಚುನಾವಣಾ ಆಯೋಗ ಇಟ್ ಸೆಲ್ಫ್ ದೇ ಹ್ಯಾವ್ ಡಿಕ್ಲೇರ್ಡ್ ಇಟ್ ಈಸ್ ಪಬ್ಲಿಕ್ ಪ್ಲೇಸ್, ಸಾರ್ವಜನಿಕ ಸ್ಥಳ. ನಾನು ಬೇಕಾದರೆ ಮತ್ತೆ ನಾನು ಫೇಸ್ಬುಕ್ಕಲ್ಲೇ ನಿಮಗೆ ಯಾರಿಗಾದ್ರೂ ಕೊಡ್ತೇನೆ. ಹಾಗಾಗಿ ಸಾರ್ವಜನಿಕ ಸ್ಥಳ ಅಂತೇಳಿ ಚುನಾವಣೆಗೆ ನೋಟಿಸ್ ಮಾಡಿದ್ದಾರೆ, ಉತ್ತರ ಕೊಡ್ತೇನೆ. ಅಂಥ ನೋಟಿಸ್ಗಳು ಅಥವಾ ಅದಕ್ಕೆ ಪೂರಕವಾಗಿ ಸರ್ಕಾರ ಇದೆ ಅಂಥೇಳಿ FIR ಮಾಡಿದರು, ಅದಕ್ಕೆಲ್ಲ ನಾವು ಎದುರಲ್ಲ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಆದದ್ದು ನಾವು ನೋಡಿದ್ದೇವೆ. ಗೆರೋಸೋ ಶಾಲೆ ಹತ್ರ ನಾನೊಬ್ಬ ಇದ್ದದ್ದು, ಭರತ್ ಶೆಟ್ಟಿ ಮತ್ತು ಶರಣ್ ಪಂಪೇಲ ಮೇಲೆ FIR ಮಾಡಿದ್ರು. ಅವರು ಮಾಡ್ತಾರೆ, ಅವರಿಗೆ ಅಭ್ಯಾಸ ಆಗಿ ಹೋಗಿದೆ. ಹಾಗಾಗಿ ಅದಕ್ಕೆ ಯಾವುದಕ್ಕೂ ನಾವು ಭಾರತೀಯ ಜನತಾ ಪಾರ್ಟಿಯವರು, ನಾವು ಕಾರ್ಯಕರ್ತರು, ನಮ್ಮ ಪರಿವಾರದ ಕಾರ್ಯಕರ್ತರು ನಾವು ಹಿಂಜರಿಯುವುದಿಲ್ಲ, ಹೆದರಲ್ಲ, ಅದಕ್ಕೆ ಉತ್ತರ ಕೊಡ್ತೇವೆ. ಧನ್ಯವಾದ. ನೋಡಿ, ನಿನ್ನೆ BJP ಪಕ್ಷದವರು ಒಂದು ಕಡೆ ರಾಮನವಮಿ ಆಚರಿಸ್ತಿದ್ದಾರೆ, ಅಲ್ಲಿ ಹೋಗಿ ಮತ ಕೇಳುವಂಥದ್ದು. ಪ್ರಪ್ರಥಮವಾಗಿ ಎಲ್ರಿಗೂ ಗೊತ್ತಿರಬೇಕು, ಇದು ಕೋಡ್ ಆಫ್ ಯಾವುದೇ ಪ್ರಾರ್ಥನಾ ಮಂದಿರಗಳಲ್ಲಿ, ದೇವಸ್ಥಾನಗಳಲ್ಲಿ ನಾವು ಮತಯಾಚನೆ ಮಾಡುವಂತಿಲ್ಲ. ಇವರು ಹೋಗಿ ಅಲ್ಲಿ ನಿಂತ್ಕೊಂಡು ಮತಯಾಚನೆ ಮಾಡುವಂಥದ್ದು, ಅದು ಕೂಡ ಇವರಿಗೆ ಗೊತ್ತಿದೆ. ಆ ದಿವಸ ಅಲ್ಲಿ ಎಷ್ಟು ಜನರು ಭಕ್ತರೆ, ಅಲ್ಲಿ ಬರುವವರು ಯಾರು? ಇವರು ಕೇವಲ ರಾಜಕೀಯ ಲಾಭಕ್ಕಾಗಿ ಹಿಂದೂಗಳನ್ನಂತ ಬಳಸಿಕೊಳ್ಳುವಂಥದ್ದು, ಅವರ ರಾಜಕೀಯವಾಗಿ. ಅದೇ ಹಿಂದೂಗಳ ಮನೆಗಳನ್ನು ಅನಾಥ ಮಾಡಿರುವುದು ಇವತ್ತು ಇವರೇ. ಅದು ಅವರಿಗೆ ತಿಳಿದಿರಬೇಕು. ಇಲ್ಲಿ ಒಬ್ಬ ಶಾಸಕರ ಬಗ್ಗೆ ನನಗೆ ನಿಜವಾಗ್ಲೂ ನನಗೆ ಇವರೊಬ್ಬ ಶಾಸಕರ ಅಂತ ನಮಗೆ ಹೇಳಲಿಕ್ಕೆ ನಾಚಿಕೆ ಆಗುತ್ತೆ. ಅವ್ರು ನನ್ನ ಕ್ಷೇತ್ರದ ಶಾಸಕರು, ನನಗೆ ಹೆಮ್ಮೆ ಇರಬೇಕಿತ್ತು, ನನಗೆ ನಾಚಿಕೆ ಆಗುತ್ತೆ ಅಂತ ನಾನು ಹೇಳ್ತೇನೆ. ಎಲ್ಲಿ ಸಿಕ್ಕಿದಲ್ಲಿ ಹೋಗಿ ಒಂದು ಗೂಂಡಾ ರೀತಿಯಲ್ಲಿ ವರ್ತನೆ ಮಾಡುವಂಥದ್ದು ನೀವು ನೋಡಿದ್ರಿ. ನೀನು ಕೆಲವು ವಿಡಿಯೋ ವೈರಲ್ಗಳಾಗಿದೆ. ಒಬ್ಬ ಗೂಂಡಾ ರೀತಿಯ ವರ್ತನೆ ಮಾಡುವಂಥದ್ದು ಖಂಡಿತ ನಮ್ಮ ಊರಿಗೆ ಇದು ಒಂದು ಕಳಂಕ ತರುವಂಥ ವಿಚಾರ. ಅವ್ರಿಗೆ ಇನ್ನೊಂದು ಆ ಪರಮಾತ್ಮ ಒಳ್ಳೆ ಬುದ್ಧಿ ಕೊಡಲಿ, ಒಳ್ಳೆ ಕೆಲಸ ಮಾಡಲಿ. ಆ ಕೆಲಸ ಮಾಡಿ ಜನಗಳ ಪ್ರೀತಿ ವಿಶ್ವಾಸವನ್ನು ಬೇಡೋದು ಬಿಟ್ಟರೆ ಜನಗಳ ನಡುವೆ ಸಂಘರ್ಷಗಳನ್ನು ಏರ್ಪಡಿಸಿ ನಮ್ಮ ಊರಿನ ಹೆಸರು ಒಬ್ಬ ಇಲ್ಲಿಯ MLA ಅಂತ ಬೇರೆಯವರಿಗೆ ಹೇಳಿಕೆ ನಾಚಿಕೆ ಮಾಡುವಂಥ ಇದರಿಂದ ಅವರು ಹೊರಗಡೆ ಬರಬೇಕು ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನೋಡಿ, ಇವತ್ತು ಕಾಂಗ್ರೆಸ್ ಪಕ್ಷ ನಾನು ನಾರಾಯಣ ಗುರುಗಳ ಅನುಯಾಯಿ, ಮಾನ್ಯ ಶ್ರೀಮಾನ್ B. ಜನಾರ್ದನ್ ಪೂಜಾರಿ ಅವರ ಗರಡಿಯಿಂದ ನಾನು ಬಂದಂಥವನು. ನಾವೇನಿದ್ದೇವೆ, ನಮಗೆ ಸಿಕ್ಕಿರುವಂಥ ಒಂದು ಜ್ಞಾನದಿಂದ ಆ ನಾರಾಯಣ ಗುರುಗಳ ಏನು ತತ್ವ ಸಂದೇಶಗಳಿದೆ ಅದನ್ನು ಯಾವುದೇ ಜಾತಿ ಧರ್ಮ ನೋಡದೆ ನಾವು ಕೆಲಸ ಮಾಡಿಕೊಂಡು ಬರ್ತಾ ಇದ್ದೇವೆ, ಪಾಲಿಸ್ಕೊಂಡು ಬರ್ತಾ ಇದ್ದೇವೆ. ಈ ಸಮಯದಲ್ಲಿ ಇವತ್ತು ನಾನು ಜನಗಳ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ, ಅವ್ರು ನಮ್ಮ ಮೇಲೆ ಇಟ್ಟಿರುವಂಥ ನಿರೀಕ್ಷೆಗಳನ್ನು ನೋಡಿದಾಗ ಖಂಡಿತ ನಾನು ಯಾವುದೋ ಜನ್ಮದಲ್ಲಿ ನನ್ನ ತಂದೆ ತಾಯಿಯಂದಿರು ಅಥವಾ ಹಿರಿಯರು ಏನೋ ಪುಣ್ಯ ಮಾಡಿರಬೇಕು. ಅದು ಇವತ್ತು ಜನಗಳು ನನ್ನನ್ನು ಈ ಮಟ್ಟದಲ್ಲಿ ನನ್ನನ್ನು ನಿರೀಕ್ಷೆಗಳಲ್ಲಿ ಇಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಖುಷಿ ಆಗುತ್ತೆ. ಇವತ್ತು ನಾನು ದೇವಸ್ಥಾನಗಳಿಗೆ ಹೋಗ್ತೇನೆ, ಪ್ರಾರ್ಥನಾ ಮಂದಿರಗಳಿಗೆ ಹೋಗ್ತೇನೆ. ಎಲ್ಲಿ ಹೋದಾಗಲೂ ಕೂಡ ನನ್ನ ಚುನಾವಣೆಯಲ್ಲಿ ಗೆಲ್ಲಿಸುವ ಮೊದಲು ನಾನು ಪ್ರಾರ್ಥನೆ
ಆಲೋಚನೆ ಮಾಡುವಂಥದ್ದು, ಜನಗಳು ನನ್ನ ಮೇಲೆ ಇಟ್ಟಿರುವಂಥ ಏನು ಪ್ರೀತಿ, ವಿಶ್ವಾಸ, ನಂಬಿಕೆಗಳಿದೆ, ಇದನ್ನು ಯಾವತ್ತೂ ಉಳಿಸುವಂಥ ಶಕ್ತಿ ನನಗೆ ಕೊಡು. ನನ್ನ ಹತ್ರ ಅಹಂಕಾರ ಅನ್ನೋದು ಇದೆಲ್ಲ, ಅದು ಯಾವತ್ತೂ ನನ್ನ ತಲೆಗೆ ಹಟ್ಟದಾಗೆ ನನ್ನನ್ನು ರಕ್ಷಿಸು ಅಂತೇಳಿ ನಾನು ಪರಮಾತ್ಮನಲ್ಲಿ ಬೇಡಿಕೊಳ್ಳುವಂಥದ್ದು. ಎಬಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲಂಬುಡ ಬನ್ನೂರು. ರಾಷ್ಟ್ರ, ಪರಿಸರ, ಮಾನವೀಯತೆಯ ಜಾಗೃತಿಯೊಂದಿಗೆ ಮೌಲ್ಯಯುತ ಶಿಕ್ಷಣ. ಪುತ್ತೂರು ನಗರದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಸ್ವಚ್ಛ ಸುಂದರ ಕ್ಯಾಂಪಸ್. ಪ್ರತಿ ಮಗುವಿನೆಡೆಗೆ ವೈಯಕ್ತಿಕ ಗಮನದೊಂದಿಗೆ ಸರ್ವತೋಮುಖ ಪ್ರಗತಿಯ ಖಾತ್ರಿ. ನಮ್ಮ ವಿಶೇಷತೆಗಳು: ಶಿಶು ಕೇಂದ್ರಿತ ಶಿಕ್ಷಣ, ಒತ್ತಡರಹಿತ ಕಲಿಕೆ, ಸಮಾಜದ ವಾಸ್ತವಿಕತೆಯ ಅರಿವಿನೊಂದಿಗೆ ಮಕ್ಕಳ ಆತ್ಮವಿಶ್ವಾಸ ವೃದ್ಧಿ, ರಾಷ್ಟ್ರೀಯ ಮೌಲ್ಯಗಳ ಪರಿಚಯ, ಶಾಲೆಯಲ್ಲಿ ಶುಚಿ ರುಚಿಯಾದ ಆಹಾರದ ವ್ಯವಸ್ಥೆ, ಶಾಲಾ ವಾಹನ ಸೌಲಭ್ಯ, ಪ್ರಿ ಕೆಜಿ, ಎಲ್ಕೆಜಿ, ಯುಕೆಜಿ ಹಾಗೂ 1 ರಿಂದ 4ನೇ ತರಗತಿವರೆಗೆ ಪ್ರವೇಶಾತಿ ಆರಂಭಗೊಂಡಿದೆ. ಬನ್ನಿ, ನಿಮ್ಮ ಮಕ್ಕಳನ್ನ ಭಾರತೀಯ ಮೌಲ್ಯಗಳನ್ನ ಹೊಂದಿರುವ ಪರಿಪೂರ್ಣ ವ್ಯಕ್ತಿಗಳನ್ನಾಗಿ ರೂಪಿಸಿ. ಸಂಪರ್ಕಿಸಿ ಎಬಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, a unit of ABG Educational and Charitable Trust, ಅಲಂಬುಡ, ಕೃಷ್ಣನಗರ, ಬನ್ನೂರು, ಪುತ್ತೂರು, ದಕ್ಷಿಣ ಕನ್ನಡ 574203. ಮೊಬೈಲ್ 7338085983, 9448485983. ಇಮೇಲ್ abgschoolputturu@gmail.com. ವೆಬ್ www.abgschool.in. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ